ಎಲ್ರಿಗೂ ನಮಸ್ಕಾರ. ವಾಸ್ತು ವಾಸ್ತವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಂಧುಗಳೇ, ನಮ್ಮಲ್ಲಿ ರೂಢಿಯಲ್ಲಿ ಒಂದು ಗಾದೆ ಇದೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಹಣ ಇದ್ದಾಕ್ಷಣ ಮನೆಯನ್ನು ಕಟ್ಟುವುದಕ್ಕೆ ಸಾಧ್ಯವಾಗುವುದಿಲ್ಲ. ಮನೆಯನ್ನು ಕಟ್ಟುವ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ವಿಮರ್ಶೆ ಮಾಡಿಕೊಳ್ಬೇಕಾಗ್ತದೆ. ಅದರಲ್ಲಿ ಒಂದು ವಾಸ್ತು, ಗ್ರಹ ವಾಸ್ತು ಸರಿ ಇದ್ದರೆ ಅಲ್ಲಿ ಮನೆಯೇ ಮಂತ್ರಾಲಯವಾಗ್ತದೆ ಎನ್ನುವುದು ಪ್ರಾಜ್ಞರು ನೋಡಿ. ಅದ ಹಾಗೆ ಈ ವಾಸ್ತುವಿನಲ್ಲಿ, ವಿಶೇಷವಾಗಿ ಗ್ರಹ ವಾಸ್ತುವಿನಲ್ಲಿ ಏನೆಲ್ಲ ವಿಚಾರಗಳಿದೆ, ಅದರ ಮೂಲ ಏನು, ಅದರ ಸ್ವರೂಪಗಳೇನು, ಅದರ ಒಳಗೆ ಅಡಕವಾಗಿರುವ ಅಂಶಗಳೇನು, ಇವೆಲ್ಲವನ್ನು ವಿಸ್ತಾರವಾಗಿ ತಿಳಿಸುವಂತಹ ಪ್ರಯತ್ನವೇ ವಾಸ್ತು ವಾಸ್ತವ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ, ವಾಸ್ತುವಿನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮಗಾಗಿ ನೀಡಲಿಕ್ಕಿದ್ದಾರೆ ಅಂತಾರಾಷ್ಟ್ರೀಯ ವಾಸ್ತು ತಜ್ಞರಾಗಿರುವಂಥ ಗುರುಗಳಾದಂಥ ಉಮೇಶ್ ಆಚಾರ್ಯವರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಗುರುಗಳೇ, ನಾವು ಸಾಕಷ್ಟು ವಿಚಾರಗಳನ್ನು ತಮ್ಮಿಂದ ತಿಳ್ಕೊಂಡಿದ್ದೀವಿ, ವಿಶೇಷವಾಗಿ ದಿಕ್ಕುಗಳು, ಆ ಬಳಿಕ 81 ಪದಭಾಗಗಳು, ಅದಕ್ಕೆ ಪೂರಕವಾಗಿ 61 ದೇವತೆಗಳು. 61 ದೇವತೆಗಳ ಪೈಕಿ ಎಷ್ಟು ದೇವತೆಗಳು ವಾಸ್ತುವಿನ ಮೇಲ್ಭಾಗದಲ್ಲಿದೆ, ಇದರ ಬಗ್ಗೆ ಒಂದಷ್ಟು. ಹೌದು, ಈಗ ನಾವು ಇತ್ತೀಚಿನ 2 ಸಂಚಿಕೆಗಳಲ್ಲಿ ನಾವು ಈ ವಾಸ್ತು ಪರಿಚಯವನ್ನು ಮಾಡಿಸ್ತಾ ಬಂದಿದ್ದೇವೆ. ವಾಸ್ತುವಿನ ಪರಿಚಯವಾಗದೇ ಹೋದಾಗ ಅದರ ಬಗ್ಗೆ ನಮಗೆ ತಿಳಿದುಕೊಳ್ಳಲಿಕ್ಕೆ ಎಲ್ಲರಿಗೂ ಕಷ್ಟ ಸಾಧ್ಯ. ಇನ್ನೊಂದು, ವೀಕ್ಷಕರಲ್ಲಿ ಅತೀವವಾದಂತಹ ಒಂದು ಮಾತನ್ನು ಹೇಳಬೇಕು, ಕಿವಿ ಮಾತು ಅಂತಲೂ ಹೇಳ್ಬೋದು, ಅಥವಾ ಪ್ರಾಮಾಣಿಕವಾದಂತಹ ತಿಳಿದುಕೊಳ್ಳುವ ಈ ವಾಸ್ತುವಿನ ಸಬ್ಜೆಕ್ಟ್ ಯಾಕೆ ಅಂತ ಹೇಳುವ ಮನೋಗುಣಗಳು ನಮಗೆಲ್ಲ ಬರುವಂಥ ಸಾಧ್ಯತೆ ಇದೆ. ವೀಕ್ಷಕರೇ, ಒಬ್ಬ ವೈದ್ಯನಾಗ್ಬೋದು, ಒಬ್ಬ ವ್ಯಾಪಾರಿ ಆಗ್ಬೋದು, ಒಬ್ಬ ವಕೀಲ ಆಗ್ಬೋದು, ಒಂದು ರಾಜಕಾರಣಿ ಇರ್ಬೋದು, ಒಬ್ಬ ರೈತಾಪಿಗಳು ಇರ್ಬೋದು. ಮನುಷ್ಯನು ಮಾಡುವ ವೃತ್ತಿ ಜೀವನಗಳು ಸಾವಿರಾರು ಇರ್ಬೋದು. ಆದರೆ ಈ ಪ್ರತಿಯೊಂದು ವ್ಯಕ್ತಿಗೂ ಬೇಕಾದಂತಹ ಏಕೈಕ್ಯವಾದಂತಹ ಒಂದು ಸತ್ಯವಾದಂತಹ ವಿಚಾರ ಯಾವುದು ಹೇಳಿದರೆ ವಾಸಿಸುವ ಮನೆ. ಇದು ಪ್ರತಿಯೊಬ್ಬನಿಗೂ ಬೇಕು. ಹಾಗಾಗಿ ಅವನ ವೃತ್ತಿ ಜೀವನದಲ್ಲಿ ನಾವು ಶಾಸ್ತ್ರದಲ್ಲಿ, ಜ್ಯೋತಿಷ್ಯದಲ್ಲಿ ನೀನು ಅಂತಹ ಉದ್ಯೋಗವನ್ನು ಮಾಡ್ತೀಯಾ, ಇಂತಹ ಉದ್ಯೋಗವನ್ನು ಮಾಡುವ ಯೋಗ ಇದೆ, ನೀನು ಏನು ಅಧಿಕಾರಿ ಆಗ್ತೀಯಾ, IAS ಆಗ್ತೀಯಾ, IPS ಆಗ್ತೀಯಾ, ಅಥವಾ ಇದು ಸಾವಿರಾರು ವಿಭಾಗಗಳಲ್ಲಿ ಒಂದು ವ್ಯಕ್ತಿ ತನ್ನ ಜೀವನದ ವೃತ್ತಿ ಧರ್ಮವನ್ನು ಅನುಕರಣೆ ಮಾಡ್ತಾ ಇರಬಹುದು. ಆದರೆ ವೀಕ್ಷಕರೇ, ನೀವು ತಿಳ್ಕೊಳ್ಬೇಕಾದದ್ದು ಏನು ಅಂತೇಳಿದರೆ, ಪ್ರತಿಯೊಂದು ಜೀವ ರಾಶಿಗೂ ಯಾವ ವೃತ್ತಿ ಜೀವನದಲ್ಲಿ ಅವನು ಬದುಕಿದರು ಅಥವಾ ವೃತ್ತಿ ಜೀವನದ ವ್ಯಾಪ್ತಿಯನ್ನು ಅಳವಡಿಸಿಕೊಂಡರು, ವಾಸಿಸಲಿಕ್ಕೆ ಆಲಯ ಬೇಕೇ ಬೇಕು. ಖಂಡಿತ. ಅದರಿಂದ ಇದು ನೀವು ತಿಳ್ಕೊಳ್ಳೇಬೇಕು. ಅದರಿಂದಾಗಿ ನಾವು ಅದರ ಪೂರ್ಣವನ್ನು ಅರಿಯದೇ ಇದ್ದರೂ ಸಹ ನಮ್ಮ ಮಾನಸಿಕವಾದ ನೆಮ್ಮದಿಗೆ ತಕ್ಕದಾದಷ್ಟಾದರೂ ನಾವಾಗಿ ತಿಳ್ಕೊಂಡು ಸಂತೋಷವಾಗಿ ಬದುಕುವಂತಹ ಕ್ರಿಯೆಯನ್ನು, ಅನುಭವವನ್ನು ಪಡಿಬೇಕಾದರೆ ಈ ಕಾರ್ಯಕ್ರಮ ವೀಕ್ಷಿಸಿದ ನಿಮಗೆಲ್ಲ ಅದು ಸಾಕ್ಷಾತ್ಕಾರಗೊಳಿಸಬಹುದು ಅಂತ ಹೇಳುವ ಸದುದ್ದೇಶದಿಂದ ನಮ್ಮ ಟಿವಿಯ ನಮ್ಮ ಎಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಕಾರ ಈ ಕಾರ್ಯಕ್ರಮಕ್ಕೆ ಪೂರಕವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ನೀವು ಕೇಳಿದಂತಹ ವಿಷಯ, ವಾಸ್ತುವಿಗೆ 8 × 8 64 ಒಂದು ವಿಭಾಗ, ಇನ್ನೊಂದು 9 × 9 81 ವಿಭಾಗದ ಪದ ವಾಸ್ತುವಿನಲ್ಲಿ ಪದಭಾಗ ಅಂದರೆ ಪಾರ್ಟ್ಗಳು ಅಂತ, ಅದರ ಭಾಗಗಳು ಅಂತ. ಈ ರೀತಿಯಾಗಿ ನಾವು ವಾಸ್ತುವಿನ ದೇಹದ ಮೇಲೆ ನೀವೆಲ್ಲ ಕೇಳಿದ್ದೇವೆ ಅಂತ ಅನಿಸುತ್ತೆ. ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಕೇಳ್ತಾರೆ. ಅವರವರು ಮನೆ ಕಟ್ಟದೇ ಇದ್ದರೂ ಕಟ್ಟುವ ಮನೆಗೆ ಗೃಹ ಪ್ರವೇಶಕ್ಕೆ ಹೋದಾಗಾದರೂ ಕೇಳ್ತಾರೆ. ವಾಸ್ತು ಪೂಜೆ, ವಾಸ್ತು ಹೋಮ, ವಾಸ್ತು ಬಲಿ, ವಾಸ್ತು ರಾಕ್ಷೋಗ್ನ ಹೋಮ ಅಲ್ವಾ? ಇದೆಲ್ಲವೂ ನೀವು ಸರ್ವೇ ಸಾಮಾನ್ಯವಾಗಿ ಸನಾತನ ಧರ್ಮದ ಮೂಲ ಸಿದ್ಧಾಂತದ ಸತ್ವ ಇದು. ಹಾಗಾಗಿ ಈ ವಾಸ್ತು ಪುರುಷ ಅಂತ ಆದಾಗ ಮನೆ ಅಂತ ಹೇಳುವುದು ಒಂದು ದೇಹವೇ. ನಮ್ಮ ದೇಹ ಹೇಗಿರುತ್ತೋ ಅದೇ ರೀತಿಯಾಗಿ ಮನೆ ಅಂತ ಹೇಳುವುದು ಒಂದು ದೇಹಕ್ಕೆ ಸಮಾನವಾಗಿರುತ್ತೆ. ಅದು ವಾಸ್ತು ಪುರುಷ ದೇಹ ಅಂತ ನಾವು ತೀರ್ಮಾನ ಮಾಡಲಿಕ್ಕೆ ಶಾಸ್ತ್ರವು ಒಪ್ಪಿಕೊಂಡಿದೆ. ಖಂಡಿತ. ಹಾಗಾಗಿ ತಾವು ಕೇಳಿದಂತಹ ಈ ದೇವತೆಗಳು, ಆ ದೈತ್ಯ ಮಹಾ
ಪುರುಷನು ತನ್ನ ದೇಹವನ್ನು ಭೂಮಿಯ ಮೇಲೆ ಬಿದ್ದಾಗ, ಅಥವಾ ದೇವರು ದೂಡಿದ್ರು, ಕಥೆಗಳು ಬೇರೆ ಬೇರೆ ರೀತಿಯಲ್ಲಿ ಇದೆ. ಆದರೆ ಆ ಭೂಸ್ಪರ್ಶ ಮಾಡಿದ ತಕ್ಷಣ ಇನ್ನು ಇವನು ಮುಂದೆ ಏಳಬಾರ್ದು ಅಂತ ಹೇಳುವ ಉದ್ದೇಶದಿಂದಾಗಿ ಎಲ್ಲ ದೇವತೆಗಳು ಆ ವಾಸ್ತುಪುರುಷನ ದೇಹದ ಬೇರೆ ಬೇರೆ ಅಂಗಭಾಗಗಳಲ್ಲಿ ಆಸೀನರಾದ್ರಂದು ಕೂತ್ಕೊಂಡ್ರು ಅಂತ ಹೇಳಿದ್ದಾರೆ. ಆವಾಗ ನೀವು ಕೇಳುವುದು ಈಗ ಅದನ್ನ ಏನು ಅಂತ ಹೇಳಿದ್ರೆ, ವಾಸ್ತುವಿನ ದೇಹದ ಮೇಲೆ 81 ಪದಭಾಗಗಳು, ಅದರಲ್ಲಿ ನೀವು ಕೇಳಿದಾಗೆ 61 ದೇವತೆಗಳು, ದೇಹದ ಅಂಗಭಾಗದ ಒಳಭಾಗದಲ್ಲಿರುವಂತಹ 53 ದೇವತೆಗಳು ಯಾರು ಅಂತ ತಾವು ಕೇಳುವ ಪ್ರಶ್ನೆ. ವೀಕ್ಷಕರೇ, ಇದು ನೆನ್ಪಿಟ್ಕೊಳ್ಳಿಕ್ಕೆ ನಿಮಗೂ ಕಷ್ಟ ಇರಬಹುದು, ಅಥವಾ ಇದನ್ನೇ ಆಧಾರವಾಗಿಟ್ಟುಕೊಂಡು ವಾಸ್ತು ಮಾಡಬೇಕು ಅಂತ ಹೇಳಿದರೆ ಇದರ ಬಗ್ಗೆ ಸ್ವಲ್ಪ ನಾವು ನಮಗೆ ಗುರುಗಳ ಅವಕಾಶಗಳು ಬೇಕಾಗುತ್ತೆ. ಗುರುಗಳ ಒಟ್ಟಿಗೆ ನಿಂತು ಇದನ್ನು ಕಲಿಯುವಂತಹ ಒಂದು ವಿಚಾರಗಳನ್ನು ನೀವು ಅಳವಡಿಸಿದಾಗ ಮಾತ್ರ ಈ ಒಂದು ಕಾನ್ಸೆಪ್ಟ್, ಅಂದರೆ ನಾನೀಗ ಹೇಳುವ ಈ 53 ದೇವತೆಗಳ ಹೆಸರುಗಳು ನಿಮಗೆ ನೆನಪುಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಅಂತೂ ಈ ಯಾವಾಗಲೂ ಭಾಗಗಳ ಬಗ್ಗೆ, ಅಂದರೆ 9x9 81 ಪದಭಾಗಗಳನ್ನು ಮರೆಯುವಂತಿಲ್ಲ. ದೇವತೆಗಳು ಆ ಸ್ಥಾನದಲ್ಲಿ ಇರುವಂತಹ ದೇವತೆಗಳನ್ನು ಕಂಠಪಾಠ ಮಾಡಲಿಕ್ಕೆ ಕಷ್ಟವಾದರೂ ನಾವು ಅದಕ್ಕೆ ಬೇಕಾದಂತಹ ನಿಮಗೆ ಡಯಾಗ್ರಾಮನ್ನು ತೋರಿಸ್ತೇವೆ, ವಾಸ್ತುಪುರುಷನ ಚಿತ್ರವನ್ನು ನಿಮಗೆ ತೋರಿಸ್ತೇವೆ. ಆ ಚಿತ್ರದ ಒಳಗೆ ನಾವು ಹೇಳುವ ದೇವತೆಗಳನ್ನು ತಮಗೆ ತೋರಿಸಲಿಕ್ಕೆ ಈಗ ನಾವು ಇಷ್ಟಪಡ್ತಾ ಇದ್ದೇವೆ. ಖಂಡಿತ ವೀಕ್ಷಕ ಬಂಧುಗಳೇ, ನಾವು ಸಂಕಲ್ಪ ಮಾಡಿದ್ದನ್ನು ಸಾಧಿಸಬೇಕಾದ್ರೆ ದೈವಾನುಗ್ರಹ ಕೂಡಿ ಬರಬೇಕು. ಒಂದು ವಾಸ್ತುವಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೇಳುವಾಗ ಕೂಡ ಆ ಒಂದು ದಿಕ್ಕುಗಳಿಗೆ ಅಥವಾ ಆ ಭಾಗಗಳಿಗೆ ಅಧಿಷ್ಠಾನ ದೇವತೆಗಳಿರ್ತಾರೆ, ಅವರ ಅನುಗ್ರಹ ಕೂಡ ಬೇಕಾಗ್ತದೆ. ಈಗ ವಾಸ್ತುವಿನಲ್ಲಿರುವಂತಹ 81 ಪದಭಾಗಗಳ ಆ ದೇವತೆಗಳು ಯಾರ್ಯಾರು, ಇವುಗಳನ್ನು ಅತ್ಯಂತ ಸೂಕ್ತವಾಗಿ ಸಮರ್ಪಕವಾಗಿ ಗುರುಗಳು ವಿವರಣೆಯನ್ನು ನೀಡಲಿಕ್ಕಿದ್ದಾರೆ. ವೀಕ್ಷಕರೇ, ನಾನೀಗ ಹೇಳಿದ್ದೇನೆ, ವಾಸ್ತುಪುರುಷ ಮತ್ತು ವಾಸ್ತುಪುರುಷನ ಮೇಲಿರುವಂತಹ 81 ಪದಭಾಗದ ಚಿತ್ರಣವನ್ನು ನಿಮಗೆ ತೋರಿಸಿ ನಂತರ ನಿಮಗೆ ಅರ್ಥವಾಗುವ ನಿಯಮಕ್ಕೆ ನಾವು ಮಾರ್ಗವನ್ನು ಸೂಚಿಸಬೇಕು ಅಂತ ಹೇಳುವ ಭಾವನೆ ಇದೆ. ವೀಕ್ಷಕರೇ ನೋಡಿ, ಈ ಚಿತ್ರಣದಲ್ಲಿ ಈ ಸ್ಥಿರ ವಾಸ್ತುಪುರುಷನ ಚಿತ್ರ ಇದು. ಸ್ಥಿರ ವಾಸ್ತುಪುರುಷ ಅಂತ ಹೇಳಿದರೆ, ಈ ವಾಸ್ತುಪುರುಷನು ಪ್ರಾರಂಭ ಕಾಲದಲ್ಲಿ ಭೂಸ್ಪರ್ಶ ಮಾಡುವಾಗ ಆ ವಾಸ್ತುಪುರುಷನು ಯಾವ ರೀತಿಯಾಗಿ ಭೂಸ್ಪರ್ಶವನ್ನು ಮಾಡಿ ಭೂಮಿಯ ಮೇಲೆ ಆ ವಾಸ್ತುಪುರುಷ ಆವಿರ್ಭಾವವಾಗಿದ್ದಾನೆ ಅಂತ ನೋಡಿದರೆ, ಈ ವಾಸ್ತುಪುರುಷನು ಇದು ಈಶಾನ್ಯ ದಿಕ್ಕಿಗೆ ಶಿರಸ್ಸಾಗಿಯೂ ನೈಋತ್ಯ ಭಾಗಕ್ಕೆ ವಾಸ್ತುಪುರುಷನ ಪಾದವಾಗಿಯೂ ಆ ಸ್ಥಿರ ವಾಸ್ತುವು ಅಧಿವಾಸವಾಗಿದ್ದಾನೆ. ಇನ್ನು ಈ ವಾಸ್ತುಪುರುಷನಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು, ಇದು ಇಲ್ಲಿಂದ ಇಲ್ಲಿಗೆ 9 ಭಾಗಗಳಿದೆ. ಈ 9 ಭಾಗಗಳು ಹೀಗೆ 9 ಭಾಗಗಳು, ಈ 9 ಅಂದರೆ 81 ಪದಭಾಗಗಳಾದಾಗ ಮಧ್ಯಭಾಗಕ್ಕೆ ನಾವು ಈಗಾಗಲೇ ಹೇಳಿದ್ದೇವೆ, ವಾಸ್ತುವಿನ ನಾಭಿಭಾಗವು ವಾಸ್ತುವಿನ ಬ್ರಹ್ಮಸ್ಥಾನ ಅಂತ ಹೇಳಿದ ಕ್ರಮ ನಾವೆಲ್ಲ ತಿಳ್ಕೊಂಡಾಗಿದೆ. ಈಗ ನಾವು ನಿರ್ಧಾರ ಮಾಡಬೇಕಾದದ್ದು ಈಶಾನ್ಯದಿಂದ ಮೊದಲುಗೊಂಡು ಈಶಾನ್ಯದಿಂದ ಪ್ರದಕ್ಷಿಣಾಕಾರವಾಗಿ ನಾನು ಆ ಗ್ರಹ ದೇವತೆಗಳನ್ನು ಹೇಳ್ತಾ ಹೋಗ್ತೇನೆ. ಆವಾಗ ನಿಮಗೆ ಗೊತ್ತಾಗುತ್ತೆ ವಾಸ್ತುಪುರುಷನ ದೇಹದಲ್ಲಿರುವಂತಹ ಈ ಒಂದು 53 ದೇವತೆಗಳ ನಾಮ ಹೆಸರುಗಳು. ಹಾಗಾಗಿ ಈ ವಾಸ್ತುಪುರುಷನಿಗೆ ಪ್ರಾರಂಭದ ಈಶಾನ್ಯ ಮೂಲೆಯಲ್ಲಿ ಈಶಾನ ದೇವತೆಯ ಆವಾಸ ಸ್ಥಾನವಾಗಿದೆ. ಎರಡನೇ ಭಾಗದಲ್ಲಿ ವಾಸ್ತುಪುರುಷನ ಈ 9 ಭಾಗದ ಎರಡನೇ ಭಾಗದಲ್ಲಿ, ಈಶಾನ್ಯದಿಂದ ಎರಡನೇ ಭಾಗದಲ್ಲಿ ಪರ್ಜನ್ಯ ಅಂತ ಹೇಳುವ ದೇವರ ಆವಾಸ ನೆಲೆಯಾಗಿದೆ. ಇನ್ನು 3ನೇ ಭಾವದಲ್ಲಿ ಜಯಂತ ಅಂತ ಹೇಳುವ ದೇವರ ಸ್ಥಿತನಾಗಿದ್ದಾನೆ. ಇನ್ನು 4ನೇ ಭಾವದಲ್ಲಿ ಇಂದ್ರ ಅಂತ ಹೇಳುವ ದೇವರು ಆ ಭಾಗದಲ್ಲಿ ಹೊರಭಾಗದಲ್ಲಿ ಅವನು, ಬಹುಶಃ ಜಯಂತ ಅನ್ನೋದು ಇಂದ್ರನ ಮಗನ ಹೆಸರು. ಕರೆಕ್ಟ್. ಹಾಗಾಗಿ ಇನ್ನು ಸಂಬಂಧಗಳನ್ನ ಮತ್ತೆ ನಾವು ಹೇಳುವ. ಅಂತೂ ವಾಸ್ತುಪುರುಷನ ಮೇಲಿರುವ ದೇವತೆಗಳ
ದೇವತೆಗಳ ನಾಮಕರಣವನ್ನು ಈಗ ನಾವು ನಿರ್ಧರಿಸಿಕೊಳ್ಳುವ. ಹಾಗಾಗಿ ಇಲ್ಲಿ 4ನೇ ಭಾವದಲ್ಲಿರುವುದು ಇಂದ್ರ. ಇನ್ನು 5ನೇ ಭಾಗ ಅಂದರೆ ಆ ಕಡೆಗೆ 4 ಈ ಕಡೆಗೆ 4, ಇದು ಮಧ್ಯಭಾಗ, ಬ್ರಹ್ಮಸೂತ್ರ ಅಂತ ಹೇಳ್ತಾರೆ ಇದಕ್ಕೆ. ಈ ಪೂರ್ವದ ಸರಿ ಮಧ್ಯರೇಖೆಯಲ್ಲಿ ನಿಂತಿರುವ ದೇವತೆ ಯಾರು ಹೇಳಿದರೆ ಇಲ್ಲಿ ಆದಿತ್ಯ ಅಥವಾ ಸೂರ್ಯ. ಅದೇ ಭಾಗದಲ್ಲಿ ವಾಸ್ತುಪುರುಷನ ಹೊರಭಾಗದಲ್ಲಿ ಸರ್ವಸ್ಕಂದ ಅಂತ ಹೇಳುವ ದೇವತೆಯು ಹೊರಭಾಗದಲ್ಲಿದೆ. ಹಾಗಾಗಿ ಇಲ್ಲಿ ನಂತರ 6ನೇ ಭಾವದಲ್ಲಿ ಸತ್ಯನಾಗಿಯೂ 7ನೇ ಭಾವದಲ್ಲಿ ವೃಷನ ದೇವತೆಯಾಗಿಯೂ ಇನ್ನು 8ನೇ ಭಾವದಲ್ಲಿ ಅಂತರಿಕ್ಷ ಅಂತ ಹೇಳುವ ದೇವತೆಯ ನೆಲೆಯಾಗಿದೆ. ಇನ್ನು ಎಲ್ಲರಿಗೂ ಗೊತ್ತೇ ಇದೆ, ವಾಸ್ತುವಿನಲ್ಲಿ ಪೂರ್ವದ ಆಗ್ನೇಯ ಮೂಲೆಯಲ್ಲಿ ಅಗ್ನಿ ಇದ್ದಾನೆ. ಹಾಗಾದರೆ ಅದೇ ಮೂಲೆಯ ಹೊರಭಾಗದಲ್ಲಿ, ವಾಸ್ತುಪುರುಷನ ಹೊರಭಾಗದಲ್ಲಿ ಅಲ್ಲಿ ಸಹ ಇದೇ ಒಂದು 9 ಭಾಗದ ಒಂದು ಭಾಗದ ಚೌಕಾಕೃತಿ ಇರುವಂತಹ ಒಂದು ಸ್ಥಳದಲ್ಲಿ ವಿಧಾತ್ರಿ ಅಂತ ಹೇಳುವ ದೇವತೆಯು ನೆಲೆಯಾಗಿದ್ದಾನೆ. ಹಾಗೆ ದಕ್ಷಿಣ ದಿಕ್ಕಿನ ಸೂತ್ರದ ಮೇಲೆ, ಇದು ದಕ್ಷಿಣ, ಈ ದಕ್ಷಿಣ ದಿಕ್ಕಿನಲ್ಲಿ 9 ಭಾಗಗಳನ್ನು ಮಾಡಲಾಗಿದೆ. ಈ ದಕ್ಷಿಣ ದಿಕ್ಕಿನಲ್ಲಿ ನಾವು 9 ಭಾಗ ಮಾಡಿದರೆ ಇದು 10ನೇ ಭಾಗ ಅಂತ ಹೇಳಿ ತೀರ್ಮಾನ ಆಗಿದೆ. ಈ 10ನೇ ಭಾಗದಲ್ಲಿ ಪೂಷಣ ಅಂತ ಹೇಳುವ ದೇವತೆ ವಾಸವಾಗಿದ್ದಾರೆ. ಇನ್ನು 11ನೇ ಭಾಗದಲ್ಲಿ ವಿತಥ ಅಂತ ಹೇಳುವ ದೇವರು, ಶಕ್ತಿಯು ಆ ಸ್ಥಳದಲ್ಲಿ ಸ್ಥಿತನಾಗಿದ್ದಾನೆ. ಇನ್ನು ನಮಗೆ 12ನೇ ಭಾವದಲ್ಲಿ, ಇದು 53 ದೇವತೆಗಳಲ್ಲಿ ನಾವು ಹೀಗೆ ಪ್ರದಕ್ಷಿಣಾಕಾರವಾಗಿ ಅದನ್ನು ನಿರ್ಧಾರ ಮಾಡ್ತಾ ಹೋಗುವ ನಿಯಮ ಇದ್ದರೆ, ಆವಾಗ ಇಲ್ಲಿ ನಮಗೆ ಈ 11ನೇ ಭಾವದಲ್ಲಿ ವಿತತ ಅಂತ ಹೇಳುವ ದೇವತೆಯ ವಾಸಸ್ಥಳವಿದೆ. ಇನ್ನು 12ನೇ ಭಾವದಲ್ಲಿ ಗ್ರಹಕ್ಷತ ಅಂತ ಹೇಳುವ ದೇವರಿದ್ದಾನೆ. ಇನ್ನು ನಮಗೆಲ್ಲ ಗೊತ್ತಿರುವ ಹಾಗೆ, ಎಲ್ಲರಿಗೂ ಗೊತ್ತಿರುತ್ತೆ, ಈ ದಕ್ಷಿಣ, ಮಧ್ಯ ದಕ್ಷಿಣ, ಅದಕ್ಕೆ ಅಧಿಪತಿ ಯಮ. ಹೌದು. ಹಾಗೆ ಹೀಗೆ ಈ ಮಧ್ಯದಲ್ಲಿರುವಂತಹ ಈ ಬ್ರಹ್ಮಸೂತ್ರ, ಇದಕ್ಕೂ ಪೂರ್ವ ಮತ್ತು ಉತ್ತರ ಮತ್ತು ದಕ್ಷಿಣದ ಬ್ರಹ್ಮಸೂತ್ರದಲ್ಲಿ ಯಮ ದೇವತೆಯ ಆವಾಸ ಸ್ಥಾನವಿದೆ. ಅದೇ ಹೊರಭಾಗದಲ್ಲಿ, ಅದೇ ದಕ್ಷಿಣದ ಹೊರಭಾಗದಲ್ಲಿ ಆರ್ಯಮನ್ ಅಂತ ಹೇಳುವ ದೇವತೆಯ ಅಧಿವಾಸವಾಗಿದೆ. 14ನೇ ಭಾಗದಲ್ಲಿ ಗಂಧರ್ವ ಅಂತ ಹೇಳುವ ನಾಮಕರಣವಿರುವಂತಹ ದೇವತೆಯ ನೆಲೆಯಾಗಿದೆ. ಇನ್ನು 15ನೇ ಭಾವದಲ್ಲಿ ಭೃಂಗ ರಾಜ ಅಂತ ಹೇಳುವ ಶಕ್ತಿ ದೇವತೆ ಅಲ್ಲಿದ್ದಾನೆ. ಇನ್ನು 16ನೇ ಭಾಗದಲ್ಲಿ ಮೃಗ ಅಂತ ಹೇಳುವ ನಾಮಕರಣವಿರುವ ಶಕ್ತಿಯ ನೆಲೆಯಾಗಿದೆ. ಇನ್ನು ನಮಗೆಲ್ಲ ಗೊತ್ತಿರುವ ಹಾಗೆ ನೈಋತ್ಯ ಮೂಲೆ, ಈ ನೈಋತ್ಯ ಮೂಲೆಯಲ್ಲಿ ಈ ಹಿಂದೆ ಹೇಳಿದ ಹಾಗೆಯೇ ನಿರುತಿಯೂ ಮತ್ತು ಪಿತೃಗಳ ಸ್ಥಾನವೂ ಆಗಿದೆ. ಪಿತೃದೇವತೆಗಳು ಅಂತ ಏನು ಹೇಳ್ತೇವೆ, ಅದು ಸಹ ಇಲ್ಲಿ ಇರುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ಭಾಗದ ಹೊರಭಾಗದಲ್ಲಿ ನೈಋತ್ಯ ಮೂಲೆಯಲ್ಲಿ ನಮಗೆ ಪೂತನೀಕಾ ಅಂತ ಹೇಳುವ ಶಕ್ತಿಯ ವಾಸಸ್ಥಳವೂ ಆಗಿದೆ. ಹಾಗೆ ನಮಗೆ ಇನ್ನು 18ನೇ ಭಾಗ, ಇದು 18ನೇ ಭಾಗ. ಈ 18ನೇ ಭಾಗ ಪಶ್ಚಿಮ ದಿಕ್ಕಿನ 9 ಭಾಗಗಳಲ್ಲಿ ನಾವೀಗ ನೈಋತ್ಯದಿಂದ ವಾಯುವ್ಯದ ಕಡೆಗೆ ನಾವು ಎಣಿಸುತ್ತಾ ಬರುವಾಗ ಅಲ್ಲಿ ಇನ್ನು 18ನೇ ಭಾಗದಲ್ಲಿ ನಮಗೆ ದ್ವಾರಪಾಲಕ ಅಂತ ಹೇಳುವ ಸ್ಥಳವು, ದ್ವಾರಪಾಲಕ ಅಂತ ಹೇಳುವ ನಾಮಕರಣ ಇರುವ ದೇವರ ಸಾನ್ನಿಧ್ಯವಿದೆ. ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಯಾಕೆಂತೇಳಿದ್ರೆ ದ್ವಾರಪಾಲಕ ಡೋರಿನ ಪಕ್ಕ ಇರುವುದಲ್ವಾ ಅಂತ. ಕಲ್ಪನೆಯು ವಾಸ್ತು ನಿಜ ಸ್ಥಿತಿಯ ಸತ್ಯವು ಬೇರೆ ಬೇರೆ ಇರುತ್ತೆ.
ದ್ವಾರಪಾಲಕ ಅಲ್ಲಿ ಹೇಳಿದಾರಲ್ಲ, ದ್ವಾರಪಾಲಕರು ನಾವು ಮನೆಯ ಬಾಗಿಲಿಗೆ ಹುಕ್ಕುವಾಗ 2 ಭಾಗದಲ್ಲಿರುವಂತಹ ದೇವತೆಗಳಿಗೆ ದ್ವಾರಪಾಲಕರು ಅಂತ ನಾವೆಲ್ಲ ಕೇಳಿದ್ದೇವೆ. ಇದೇನು ನೈಋತ್ಯದಲ್ಲಿ? ಹಾಗೆ ಅಂದರೆ ವಾಸ್ತು ಪುರುಷನ ದೇಹದೊಳಗೆ ಅವರು ಇರುವಂತಹ ಅದು ಸ್ಥಳ, ದ್ವಾರಪಾಲಕ ಸ್ಥಾನ, ಅದು ನೈಋತ್ಯದ 18ನೇ ಭಾಗದಲ್ಲಿ ಅವನ ಅಧಿವಾಸವಿದೆ. ಇನ್ನು 19ನೇ ಭಾವ ಸುಗ್ರೀವ ಅಂತ ಹೇಳುವ ದೇವತೆಯ ಆವಾಸವಿದೆ. 19ನೇ ಭಾವದಲ್ಲಿ ಪುಷ್ಪದಂತ ಅಂತ ಹೇಳುವ ದೇವತೆಯ ಆವಾಸವಿದೆ. ಇನ್ನು ನಿಮಗೆ ಗೊತ್ತಿದೆ, ಪೂರ್ವ ಆದ ಮೇಲೆ ಪಶ್ಚಿಮ, ಅಂದರೆ ಮಧ್ಯ, ಪೂರ್ವ ಮತ್ತು ಪಶ್ಚಿಮದ ಮಧ್ಯಭಾಗದಲ್ಲಿ ವರುಣ ದೇವರ ಆವಾಸ ಇದೆ. ಗುರುಗಳೇ, ಪಶ್ಚಿಮದ ಅಧಿದೇವತೆ ವರುಣನ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನೂ ಕೂಡ ಗಮನವನ್ನು ಮಾಡಲಿಕ್ಕಿದೆ, ವಾಯುವ್ಯ ಭಾಗಕ್ಕೆ ತೆರಳಿಕ್ಕಿದ್ದೇವೆ. ಇನ್ನಷ್ಟು ಪದಭಾಗಗಳ ಬಗ್ಗೆ ಮಾಹಿತಿಯನ್ನು ಕೇಳ್ತೇನೆ. ಒಂದು ಪುಟ್ಟ ವಾಣಿಜ್ಯ ವಿರಾಮದ ಬಳಿ ವಾಸ್ತು ವಾಸ್ತವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ವಾಸ್ತುವಿನ ಬಗ್ಗೆ ಕೆಲವೊಂದು ಆಶ್ಚರ್ಯಕರ ಸಂಗತಿಗಳನ್ನು ತಾವು ನೋಡ್ತಾ ಇದ್ದೀರಿ, ಗುರುಗಳಿಂದ ಕೇಳ್ತಾ ಇದ್ದೀರಿ. ವಾಸ್ತು ಅಂದರೆ ಕೇವಲ ದಿಕ್ಕುಗಳಿಗೆ ಮಾತ್ರ ಸೀಮಿತ ಅಲ್ಲ, ಸಾಕಷ್ಟು ವಿಚಾರಗಳು ಅದರ ಒಳಗೆ ಅಂತರ್ಗತವಾಗಿದೆ ಅನ್ನೋದನ್ನು ನಾವು ನೋಡಲಿಕ್ಕಿದ್ದೇವೆ. ಮುಂದುವರಿಯುತ್ತಾ ಇನ್ನಷ್ಟು ಆ ಪದಭಾಗಗಳ ಬಗ್ಗೆ ಮಾಹಿತಿಯನ್ನು ಗುರುಗಳು ನೀಡ್ತಾ ಇದ್ದಾರೆ. ನಾವೀಗ 53 ವಾಸ್ತು ದೇವತೆಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ. ಇದರಲ್ಲಿ ನಾವು ಪಶ್ಚಿಮ ದಿಕ್ಕಿನ ಬಗ್ಗೆ, ಈ ಪಶ್ಚಿಮ ಭಾಗದಲ್ಲಿ ಪೂರ್ವದ ಸರಿ ವಿರುದ್ಧವಾದ ದಿಕ್ಕು ಯಾವುದು ಹೇಳಿದರೆ ನಿಮಗೆ ಗೊತ್ತಿದೆ, ಪಶ್ಚಿಮ ದಿಕ್ಕು. ಈ ಪಶ್ಚಿಮ ದಿಕ್ಕಿನಲ್ಲಿ ಈ ಪೂರ್ವ ದಿಕ್ಕಿನ ಅಭಿಮುಖವಾದ ವಿರುದ್ಧವಾದ ದಿಕ್ಕು ಯಾವುದು ಅಂದರೆ ಪಶ್ಚಿಮ. ಈ ಪಶ್ಚಿಮ ದಿಕ್ಕು ನಮಗೆ 21ನೇ ಪದವಾಗುತ್ತೆ. ಈ 21ನೇ ಭಾವದಲ್ಲಿ ಇರುವಂತಹ ವಾಸ್ತು ದೇವತೆ ಯಾರು? ವಾಸ್ತು ದೇಹದ ಮೇಲಿರುವ ದೇವತೆ ಯಾರು? ವರುಣ ದೇವರು. ವರುಣ ದೇವರ ನೆಲೆಯಾಗಿದೆ ಅಲ್ಲಿ. 22ನೇ ಭಾವ ಪಶ್ಚಿಮ ದಿಕ್ಕಿನ ಭಾಗದಲ್ಲಿರುವ 9 ಪದಭಾಗಗಳಲ್ಲಿ 22ನೇ ಭಾವದಲ್ಲಿ ಪದದಲ್ಲಿ ಇರುವಂತಹ ದೇವತೆ ಅಸುರ ದೇವರ ಸ್ಥಿತ ಸ್ಥಾನವಾಗಿದೆ. ಈಗ ವೀಕ್ಷಕರೇ, ಪಶ್ಚಿಮ ದಿಕ್ಕಿನಲ್ಲಿ ವಾಸ್ತು ಪದಭಾಗಗಳನ್ನು 9 ವಿಭಾಗ ಮಾಡಿದಾಗ ಅದರಲ್ಲಿ ನೈಋತ್ಯದಿಂದ ನಾವು ನಿರ್ಧಾರ ಮಾಡಿದರೆ 23ನೇ ಪದವನ್ನು ಶೋಷ ಅಂತ ಹೇಳುವ ಹೆಸರಿನ ಶಕ್ತಿಯನ್ನ ಅಲ್ಲಿ ನೆಲೆಯಾದ ಲಕ್ಷಣವಿದೆ. ಇನ್ನು 24ನೇ ಭಾಗದಲ್ಲಿ ರೋಗಾನ್ ಅಂತ ಹೇಳುವ ಶಕ್ತಿಯ ಸಾನ್ನಿಧ್ಯ ಅಲ್ಲಿ ಇದೆ. ಇದು ಇನ್ನು ವಾಯುವ್ಯ ಮೂಲೆಗೆ ಬರೋಣ. ಈ ವಾಯುವ್ಯ ಮೂಲೆಯಲ್ಲಿ ವಾಯುದೇವರೇ ಇದ್ದಾನೆ ಅಥವಾ ಪ್ರಾಣದೇವರ ಸಾನ್ನಿಧ್ಯ ಅಲ್ಲಿ ಇದೆ ಅಂತ ನೀವು ತಿಳ್ಕೊಳ್ಬೇಕು. ಇನ್ನು ಅದೇ ವಾಯುವ್ಯ ಮೂಲೆಯ ಹೊರಭಾಗದಲ್ಲಿ ಪಾಪರಾಕ್ಷಸಿ ಅಂತ ಹೇಳುವ ಶಕ್ತಿಯ ಸಾನ್ನಿಧ್ಯವು ಇದೆ. ಇನ್ನು ಉತ್ತರ ದಿಕ್ಕಿನ ಕಡೆ ಹೋಗೋಣ. ಉತ್ತರದ ವಾಯುವ್ಯದಿಂದ ಉತ್ತರದ ಈಶಾನ್ಯದ ಮೂಲೆಯವರೆಗೆ 9 ಪದಭಾಗಗಳನ್ನು ಮಾಡಿದಾಗ ಅದರಲ್ಲಿ ಇನ್ನು ಈ 9 ಪದಭಾಗಗಳನ್ನು ನಿರ್ಧಾರ ಮಾಡಿದರೆ 26ನೇ ಪದಭಾಗ, ಈ 26ನೇ ಪದಭಾಗವು 26ನೇ ದೇವತೆಯು ನಮಗೆ ನಾಗ ಅಂತ ಹೇಳುವ, ನಮಗೆಲ್ಲ ಗೊತ್ತಿದೆ, ನಾಗದೇವರ ಸನ್ನಿಧಾನದ ಶಕ್ತಿಯ ಸಾನ್ನಿಧ್ಯ ಆ ಸ್ಥಳದಲ್ಲಿ ಇದೆ. ಇನ್ನು 27ನೇ ಸ್ಥಾನದಲ್ಲಿ ಮುಖ್ಯ ಅಂತ ನಾಮಕರಣವಿರುವಂತಹ ಶಕ್ತಿಯ ಸಾನ್ನಿಧ್ಯ ಇದೆ. ಇನ್ನು 28ನೇ ಭಾವದಲ್ಲಿ ಬಲ್ಲಾಟ ಅಂತ ಹೇಳುವ ಶಕ್ತಿ ಆವಾಸವಾಗಿದೆ. ಇನ್ನು ಸರಿಯಾಗಿ ಉತ್ತರ ದಿಕ್ಕಿನ ಬ್ರಹ್ಮಸೂತ್ರದಲ್ಲಿ ದಕ್ಷಿಣ ಮತ್ತು ದಕ್ಷಿಣ ಮತ್ತು ಉತ್ತರದ ಬ್ರಹ್ಮಸೂತ್ರದ ಮೇಲೆ ಉತ್ತರ ಭಾಗದಲ್ಲಿ ಸೋಮ ಅಂತ ಹೇಳುವ ದೇವತೆಯ ವಾಸವಾಗಿದೆ ಅಂತ ಹೇಳಬೇಕು. ಇನ್ನು
ನಿಮಗೆ ಕೆಲವು ಸಮಯದಲ್ಲಿ ನಾವು ಹೇಳುವ ದೇವತೆಗಳ ಹೆಸರನ್ನು ನೀವು ಕೇಳಿರ್ಲಿಕ್ಕೂ ಸಾಧ್ಯತೆ ಮಧ್ಯಮವಾಗಿರ್ಬೋದು. ಅದು ಆ ವಾಸ್ತುವಿನ ಮೇಲೆ ಕುಳಿತಂತಹ ಶಕ್ತಿಯೂ ಇದೆ, ದೇವತೆಯ ಅಧಿವಾಸವೂ ಇದೆ ಅಂತ ನೀವು ತಿಳ್ಕೊಳ್ಳಬೇಕಾಗಿದೆ. ಹಾಗಾಗಿ ಇಲ್ಲಿ ನಮಗೆ ಈ ಸೋಮ ಅಂತ ಹೇಳುವ ಸಾನ್ನಿಧ್ಯದ ಭಾಗದಲ್ಲಿ ನಂತರದಲ್ಲಿ ಏನು 30ನೇ ಭಾವದಲ್ಲಿ 30ನೇ ಪದದಲ್ಲಿ ಅರ್ಘಳ ಅಂತ ಹೇಳುವ ಶಕ್ತಿಯ ನೆಲೆಯಾಗಿದೆ. ಇನ್ನು 31ನೇ ಪದಭಾಗದಲ್ಲಿ ಅದಿತಿ ದೇವತೆಯ ಸಾನ್ನಿಧ್ಯವಿದೆ. ಈ ಉತ್ತರ ದಿಕ್ಕಿನ 32ನೇ ಪದಭಾಗದಲ್ಲಿ ಅಂದರೆ ಈಶಾನ್ಯ ಮೂಲೆಯ ಕೆಳಭಾಗ ದಿತಿ ದೇವರ ಸ್ಥಿತವಾಗಿದೆ. ಇದು ಹೊರಭಾಗದಲ್ಲಿ. ಇನ್ನು ನಮಗೆ ವಾಸ್ತುವಿನ ಇನ್ನು ಒಳಪದರದ ಭಾಗದಲ್ಲಿ ಇದರಲ್ಲಿ ನಾವು ಈಶಾನ್ಯ ಮೂಲೆಯಲ್ಲಿ ಅಪವಸ್ಯ ಅಂತ ಹೇಳುವ ದೇವರ ಸ್ಥಿತ ಸಾನ್ನಿಧ್ಯವಿದೆ. ಇನ್ನು ಪೂರ್ವ ದಿಕ್ಕಿನಲ್ಲಿ ಆಯರ್ಕ ಅಂತ ಹೇಳುವ ಶಕ್ತಿಯ ನೆಲೆಯಾಗಿದೆ. ನಂತರದಲ್ಲಿ ಸವಿತಾ ಸಾವಿತ್ರಿ ಅಂತ ಹೇಳುವ ದೇವತೆಗಳ ನೆಲೆಯಾಗಿದೆ. ವಿವಸ್ವಾನ್, ಇಂದ್ರ, ಇಂದ್ರಜಿತ್, ಮಿತ್ರಕ, ಶಿವ, ಶಿವಜಿತ್ ಈ ರೀತಿಯಾಗಿ ವಾಸ್ತುವಿನ ಒಳಗೆ ವಾಸ್ತು ದೇವತೆಗಳ ಶಕ್ತಿ ದೇವತೆಗಳ ಸಾನ್ನಿಧ್ಯಗಳು ಕಾಣಬಹುದು.